ತುಳುನಾಡಿನಲ್ಲಿ ದಿನಬಳಕೆಯ ವಸ್ತುಗಳಾಗಿ ಜನಮಾನಸದಲ್ಲಿ ಬೆರೆತು ಪ್ರಸ್ತುತ ಪ್ಲಾಸ್ಟಿಕ್ ಸ್ಟೀಲ್ ವಸ್ತುಗಳ ಭರಾಟೆಯಿಂದಾಗಿ ತೆರೆಮರೆಗೆ ಸರಿದಿರುವ ಹಿರಿಯರ ಕಾಲದ ಹಳೆಯ ವಸ್ತುಗಳ ಪ್ರದರ್ಶನವನ್ನು ಬಂಟ್ವಾಳ ತಾಲೂಕಿನ ಫರ್ಲಾ ವೆಲಂಕಣಿ ಆರೋಗ್ಯ ಮಾತಾ ಚರ್ಚ್ನಲ್ಲಿ ಹಮ್ಮಿಕೊಳ್ಳಲಾಗಿದ್ದು ತುಳುನಾಡಿನ ಜನರ ಬದುಕನ್ನು ಅನಾವರಣಗೊಳಿಸಿತು. ವಸ್ತು ಪ್ರದರ್ಶನವನ್ನು ವೀಕ್ಷಿಸಿದ ಯುವ ಸಮುದಾಯಕ್ಕೆ ತಮ್ಮ ಹಿರಿಯರ ಜೀವನವನ್ನು ನೆನಪಿಸಿದರೆ ಹಿರಿಯರಿಗೆ ತಮ್ಮ ಬಾಲ್ಯದ ದಿನಗಳನ್ನು ಮೆಲುಕು ಹಾಕುವಂತೆ ಮಾಡಿತು. ಫರ್ಲಾ ವೆಲಂಕಣಿ ಆರೋಗ್ಯ ಮಾತಾ ದೇವಾಲಯದ ವತಿಯಿಂದ ಚರ್ಚ್ನ 9 ವಾರ್ಡ್ಗಳಲ್ಲಿರುವ ಸದಸ್ಯರಿಗೆ ನಮ್ಮ ಹಿರಿಯರು ದಿನೋಪಯೋಗಿ ವಸ್ತುಗಳಾಗಿ ಬಳಸಿದ ಪರಿಕರಗಳನ್ನು ಸಂಗ್ರಹಿಸಿ ಚರ್ಚ್ನ ಸಭಾಂಗಣದಲ್ಲಿ ಪ್ರದರ್ಶನಕ್ಕಿಡುವ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು. 9 ವಾರ್ಡ್ಗಳ ಮನೆಯಿಂದ ನೂರಾರು ಹಳೆಯ ವಸ್ತುಗಳು ಸಂಗ್ರಹಗೊಂಡವು. ಅವುಗಳನ್ನು ಚರ್ಚ್ ಸಭಾಂಗಣದಲ್ಲಿ ಸುಂದರವಾಗಿ ಜೋಡಿಸಿಟ್ಟು ಪ್ರತಿ ವಸ್ತುಗಳ ಹೆಸರು, ಅದರ ಉಪಯೋಗದ ಬಗ್ಗೆ ಮಾಹಿತಿಯನ್ನು ನೀಡಲಾಯಿತು. ಮಣ್ಣಿನಿಂದ ತಯಾರಿಸಿದ ಹಾಗೂ ಹಿತ್ತಾಳೆಯ ಅಡುಗೆ ಮನೆಯ ಪರಿಕರಗಳು, ಕೃಷಿ ಬಳಕೆಯ ಸಾಮಗ್ರಿಗಳು, ವೃತ್ತಿ ಪರಿಕರಗಳು, ರೇಡಿಯೋ, ಟೇಪ್ ರೆಕಾರ್ಡ್, ಕ್ಯಾಮೆರಾ, ವಿಸಿಆರ್, ಟೆಲಿಫೋನ್ ಮೊದಲಾದ ಎಲೆಕ್ಟ್ರಾನಿಕ್ ವಸ್ತುಗಳು, ಬಗೆಬಗೆಯ ಗ್ಯಾಸ್ ಲೈಟ್, ಸ್ಟ್ರಾ, ಟೈಪ್ ರೈಟರ್, ತೂಕಮಾಪಕ, ನೆಗ್ಗೆ ಬುಟ್ಟಿಗಳು, ನಾಣ್ಯಗಳು ವಿಶೇಷವಾಗಿ ಗಮನ ಸೆಳೆಯಿತು. ಚರ್ಚ್ನ ಧರ್ಮಗುರುಗಳಾದ ವಂದನೀಯ ಫಾದರ್ ಮಾರ್ಕ್ ಡಿಸೋಜಾ ವಿ4 ನ್ಯೂಸ್ನೊಂದಿಗೆ ಮಾತನಾಡಿ, ನಮ್ಮ ಹಿರಿಯರ ಜೀವನದ ಬಗ್ಗೆ ಇಂದಿನ ಯುವ ಸಮುದಾಯಕ್ಕೆ ಅರಿವು ಮೂಡಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಚರ್ಚ್ನ ಐಸಿಎಂ ಹಾಗೂ ಯುವ ಆಯೋಗ ಫರ್ಲಾ ಘಟಕ ಸಹಯೋಗದೊಂದಿಗೆ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ನಮ್ಮ ಹಿರಿಯರು ಹೇಗೆ ಬದುಕಿದ್ದರು, ಅವರು ಆ ಕಾಲದಲ್ಲಿ ಯಾವ ವಸ್ತುಗಳನ್ನು ದಿನಬಳಕೆಗೆ ಉಪಯೋಗಿಸುತ್ತಿದ್ದರು ಎನ್ನುವ ಬಗ್ಗೆ ಕಿರಿಯರಿಗೆ ಅರಿವು ಮೂಡಿದರೆ ಹಿರಿಯರಿಗೆ ತಮ್ಮ ಬಾಲ್ಯದ ದಿನಗಳನ್ನು ನೆನಪು ಮಾಡಿಸಿದೆ ಎಂದರು. ಇದು ಹಿರಿಯರಿಗೆ ಅವರ ಬಾಲ್ಯದ ಜೀವನದ ಒಂದು ನೆನಪು ತರುವಂಥ ಒಂದು ಘಟನೆ ಹಾಗೂ ಕಿರಿಯರಿಗೆ ಮಕ್ಕಳಿಗೆ ನಮ್ಮ ಹಿರಿಯರು ಹೇಗೆ ಬದುಕಿದ್ರು, ಯಾವ ವಸ್ತುಗಳನ್ನು ಉಪಯೋಗಿಸಿದರು ಇದರ ಬಗ್ಗೆ ಅರಿವು ಮೂಡುವಂಥ ಒಂದು ಯೋಜನೆ. ಅದರ ಜೊತೆಗೆ ಮಕ್ಕಳು ನಾವು ಕಿರಿಯರು ನಮ್ಮ ಹಿರಿಯರನ್ನು ಗೌರವಿಸುವುದು ಹಾಗೂ ಅವರ ಬಗ್ಗೆ ಇನ್ನೂ ಸ್ವಲ್ಪ ಅಭಿಮಾನ ಗೌರವ ಹೆಚ್ಚಿಸಲು ಇದೊಂದು ಒಳ್ಳೆಯ ಅವಕಾಶ. ಆದ್ದರಿಂದ ಈ ಒಂದು ಆ ವಸ್ತುಗಳನ್ನು ನೋಡುತ್ತಿರುವಾಗ ನಮಗೆ ಒಂದು ಅಭಿಮಾನ ಗೌರವ ಮೂಡಿಬರುತ್ತೆ. ಈ ಸಮಯದಲ್ಲಿ ನಮ್ಮ ಹಿರಿಯರನ್ನು ಸ್ಮರಿಸುತ್ತಾ ಅವರಿಗೆ ಗೌರವ ವಂದನೆಯನ್ನು ಸಲ್ಲಿಸುತ್ತಾ ಅವರೊಂದಿಗೆ ಆಶೀರ್ವಾದವನ್ನು ಬೇಡಿಕೊಳ್ಳುತ್ತಾ ಈ ಒಂದು ವಸ್ತು ಪ್ರದರ್ಶನವನ್ನು ನೀಡಲು ಇಲ್ಲಿ ಸಹಕರಿಸಿದ ಎಲ್ಲ ಐಸಿಎಂ ಸದಸ್ಯರಿಗೂ ಹಾಗೂ ಯುವ ಆಯೋಗದ ಸದಸ್ಯರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ನಮ್ಮ ಈ ವಠಾರದಲ್ಲಿ ಇನ್ನೂ ಹೆಚ್ಚಾಗಿ ಇಂಥ ಒಂದು ಕಾಂಪಿಟೇಷನ್ ಮುಖಾಂತರ ಗೌರವ ಮೂಡಿಬರಲೆಂದು ಅರಸುತ್ತಾ ತಮಗೆಲ್ಲರಿಗೂ ನಾನು ಧನ್ಯವಾದವನ್ನು ಸಲ್ಲಿಸುತ್ತೇನೆ. ಫರ್ಲಾ ಚರ್ಚ್ನ ವಂದನೀಯ ಗಿಲ್ಬರ್ಟ್ ಮಸ್ಕ್ರೇನ್ಸ್ ಹಾಗೂ ಹಿರಿಯ ಕೃಷಿಕ ಹೆಂಗ್ರಿ ಮೊಂತೇರೋ ತೊಡಂಬಿಲ್ ಸ್ಪರ್ಧೆಯ ತೀರ್ಪುಗಾರರಾಗಿ ಭಾಗವಹಿಸಿದರು. ಸಂದೀಪ್ ಸಾಲಿಯಾನ್, ವಿ4 ನ್ಯೂಸ್, ಬಂಟ್ವಾಳ.